ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯು ಪತ್ರಕರ್ತ ಹಮ್ಜಾ ಮಲಾರ್ ಸಂಪಾದಿಸಿದ ಮರೆಯಲಾಗದ ಬ್ಯಾರಿ ಮಹನೀಯರು ಕೃತಿಯ ಮೊದಲ ಮತ್ತು ದ್ವಿತೀಯ ಭಾಗದ ಬಿಡುಗಡೆ ಕಾರ್ಯಕ್ರಮವು ಮಂಗಳೂರಿನ ಬಲ್ಮಠ ಸಹೋದಯ ಸಭಾಂಗಣದಲ್ಲಿ ನಡೆಯಿತು. ಕೃತಿಗಳನ್ನು ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಬ್ಯಾರಿ ಭವನ ಮತ್ತು ಅಬ್ಬಕ್ಕ ಭವನದ ಯೋಜನೆ ಸಿದ್ಧವಾಗಿದ್ದು, ಸಂಬಂಧಪಟ್ಟ ಸಚಿವರ ಜೊತೆಗೆ ಚರ್ಚಿಸಿ ಮುಂದಿನ ತಿಂಗಳು ಶಂಕುಸ್ಥಾಪನೆ ಮಾಡಲಾಗುವುದು ಎಂದು ಹೇಳಿದರು. ಸ್ವಲ್ಪ ತಡವಾಗಿದೆ, ಅದು ಆರ್ಧದಲ್ಲ ಒಳ್ಳೆಯದಕ್ಕೆ ಒಂದು ಮಾದರಿಯಾಗಿ ಆದಷ್ಟು ಮೊನ್ನೆ 16ನೇ ತಾರೀಕಿಗೆ ಮತ್ತು ಮುಖ್ಯಮಂತ್ರಿಗೆ ಬಂದು ಉದ್ಘಾಟನೆ ನಾವು ಇಟ್ಟಿದ್ದೇವೆ. ಎರಡೂ ಕೂಡ ಪೆಂಡಿಂಗ್ ಆಗಿದೆ. 8 ಕೋಟಿಗೆ ನಮ್ಮ ಅಬ್ಬಕ್ಕ ಭವನ ಮತ್ತು ಇದು. ಆದ ಕಾರಣ ಆದಷ್ಟು ಬೇಗನೆ ನಾನು ಕನ್ನಡ ಮತ್ತು ಇಲಾಖೆ ಸಚಿವರು ಮಾತಾಡಿಕೊಂಡು ಅವರನ್ನು ಕರೆಸಿ ಅದಕ್ಕೆ ನಾವು ಯಾವ ರೀತಿ ನಾವು ಹೆಚ್ಚಿನ ದುಡ್ಡು ಹೇಗೆ ಬೇಕಂತೇಳಿ ಈಗಾಗಲೇ ದೊಡ್ಡ ಉನ್ನತ ಮಟ್ಟದ ಮೀಟಿಂಗನ್ನು ನಾವು ಈಗಾಗಲೇ ಮೀಟಿಂಗಲ್ಲಿ ನಾವು ಬೆಂಗಳೂರಿನಲ್ಲಿ ನಾವು ಮಾಡಿದ್ದೇವೆ. ಆದ ಕಾರಣ ನೀವೆಲ್ಲ ಶಕ್ತಿ ಕೊಟ್ಟಿದ್ದೀರಿ, ಹಣದ ಕೊರತೆ ಏನಾಗಲಿಕ್ಕೆ ಇಲ್ಲ. ಇನ್ನೂ 2-3 ಕೋಟಿ ಜಾಸ್ತಿ ಆದರೂ ಕೂಡ ಒಂದು ಮಾದರಿಯಾದ ಬ್ಯಾರಿ ಭವನವನ್ನು ನಾವು ಇವತ್ತು ನಿರ್ಮಾಣ ಮಾಡಲಿಕ್ಕೆ ಆದಷ್ಟು ಬೇಗನೆ ಅದನ್ನು ನಾವು ಪ್ರಾರಂಭ ಮಾಡುವಂಥ ನಾವು ಕೆಲಸ ನಾವು ಮಾಡುವ. ಬಹುಶಃ ನಮಗೆ ಆದಷ್ಟು ಆದರೆ ನಾವು ಮಿನಿಸ್ಟರ್ ಹತ್ರ ಮಾತಾಡಿಕೊಂಡು ಮುಂದಿನ ತಿಂಗಳು ಡೇಟ್ ಕೊಟ್ಟರೆ ಮುಂದಿನ ತಿಂಗಳಲ್ಲಿ ಅದನ್ನು ನಾವು ಶಂಕುಸ್ಥಾಪನೆ ಮಾಡಿ ನಾವು ಸ್ಟಾರ್ಟ್ ಮಾಡಿಕೊಂಡು ಕೆಲಸ ನಾವು ಖಂಡಿತವಾಗಿ ಇವತ್ತು ಮಾಡುವಂಥ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಅವರು ಮಾತನಾಡಿ, ಹಲವಾರು ಕಾರಣಗಳಿಂದ ಪೂರ್ವದ ಕಡೆಗೆ ಸಾಗಿದ ಇಸ್ಲಾಂ ಮತ್ತು ಅರೇಬಿಕ್ ಸಂಸ್ಕೃತಿಯು ಸೌಹಾರ್ದದಿಂದ ಬೆರೆತು ಸ್ಥಳೀಯ ಸಂಸ್ಕೃತಿಯಾಗಿದೆ. ಅಂತಹ ಇಸ್ಲಾಂ ಅನ್ನು ಬಲಪಂಥೀಯರು ಮತ್ತು ಮತೀಯವಾದಿಗಳು ಈಗಲೂ ಕಾಸ್ಮೋಪೊಲಿಸ್ ಸಂಸ್ಕೃತಿಗೆ ಸೀಮಿತಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳಿದರು. ತುಳುನಾಡು ಅಥವಾ ಕರಾವಳಿ ಕರ್ನಾಟಕವನ್ನು ಬೆಳೆಸುವುದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ನೀಡಿದ. ಇದೇನು ಎಕ್ಸಾಗರೇಷನ್ ಅಂತಲ್ಲ, ಯಾಕಂದ್ರೆ ನಾನು ಆರಂಭದಲ್ಲಿ ಹೇಳಿದಾಗೆ ಅನೇಕರ ಜೊತೆ ನಾವೆಲ್ಲ ಕೆಲಸ ಮಾಡಿದ್ವಿ. ಚಿಲಂಗೋಟ ಜೊತೆ ವಹಾಬ್ ದೊಡ್ಡ ಮನೆ ನಾನು ಮಂಗಳೂರು ಯೂನಿವರ್ಸಿಟಿ ಇದ್ದಾಗ 3 ದಿವಸಕ್ಕೆ ಒಂದ್ಸರಿ ಬರ್ತಾ ಇದ್ರು, ನಾವೆಲ್ಲ ಮಾತಾಡ್ತಾ ಇದ್ವಿ ಮಾಪಿಳ್ಳಗಳ ಬಗ್ಗೆ, ಬ್ಯಾರಿಗಳ ಬಗ್ಗೆ, ಆಮೇಲೆ ಅರೇಬಿಯನ್ ಸಂಸ್ಕೃತಿಯ ಬಗ್ಗೆ ತುಂಬ ಮಾತಾಡ್ತಾ ಇದ್ವಿ. ನಾವು ನಮ್ಮ ಅರಿವಿನ ವಲಯಗಳನ್ನು ವಿಸ್ತರಿಸಿದ ಬಹಳ ದೊಡ್ಡ ಕೆಲಸವನ್ನು ವಹಾಬ್ ಆ ಕಾಲದಲ್ಲಿ ಮಾಡಿದರು. ಅವರ ಪುಸ್ತಕ ಈಗ ಅನುವಾದ ಆಗಿ ಬ್ಯಾರಿ ಅಕಾಡೆಮಿ ಅದನ್ನು ಪ್ರಕಟ ಕೂಡ ಮಾಡಿದೆ. ಸೊ ಇದೊಂದು ಅಗತ್ಯವಾದ ಕೆಲಸ ಎಂಬುದರ ಬಗ್ಗೆ ಸಂಶಯ ಇಲ್ಲ. ಆದರೆ ಇಲ್ಲಿಂದ ಮುಂದೆ ಏನು ಎಂಬುದರ ಬಗ್ಗೆ ಒಂದು ಮಾತು ನಾನು ಆಶಯ ಭಾಷಣ ಅಂತ ಹೇಳಿದ್ದರಿಂದ ಹೇಳ್ತಾ ಇರೋದು, ಮುಂದೆ ಹೇಗೆ ಹೋಗಬೇಕು ನಾವು. ಈ ಅರೇಬಿಯನ್ ಸಂಸ್ಕೃತಿ ಅಥವಾ ಅರೇಬಿಕ್ ಸಂಸ್ಕೃತಿ ಅಥವಾ ಇಂಗ್ಲಿಷಲ್ಲಿ ಅದನ್ನು ಅರೇಬಿಕ್ ಕಾಸ್ಮೋಪಾಲಿಸ್ ಅಂತಾರೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಉಮರ್ ಯುಎಚ್ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಇದಕ್ಕೆಲ್ಲರೂ ನಿಂಗಳ ಸಹಕಾರ ಬೇನು. ಅದಲ್ಲಿ ಖಾಲಿ ಬ್ಯಾರಿ ಭಾಷಾ ಪ್ರಕಾರ, ಸಾಹಿತ್ಯ, ಸಂಸ್ಕೃತಿ, ಕಲೆ, ಜನಪದ ಮಾತ್ರ ಅಲ್ಲ, ಅದರಲ್ಲಿ ಶಿಕ್ಷಣ, ಸಾಮಾಜಿಕ ವ್ಯವಸ್ಥೆ, പിന്നെ ಬ್ಯಾರಿಯೇತರ ಸಮುದಾಯತೊಟ್ಟಿಗೂ ಬ್ಯಾರಿಂಗಲ ಸಂಬಂಧ, ಇದೆಲ್ಲ ವಿಷಯದಲ್ಲೂ ದಾಖಲೀಕರಣ ಅವರು ಅದು ಆಂಬೊತ್ತಿಗೂ ಬ್ಯಾರಿ ಸಮುದಾಯತ್ತೋ ಹಿರಿಯಂಗಲೂ ಬಂಡು ಅದರ ಕ್ರೋಢೀಕರಣ ಆಗಿತ್ತು. ಖಂಡಿತ ಇದೊಂದು ಟೀಮ್ ವರ್ಕ್. ಅತಿಥಿಯಾಗಿ ಭಾಗವಹಿಸಿದ BarryInfo.com ಮುಖ್ಯಸ್ಥ BA ಮುಹಮ್ಮದ್ ಅಲಿ ಕಮ್ಮರಡಿ ಮಾತನಾಡಿದರು. ಸೊ ಅದು ಒಮ್ಮೆ ಆ ಪುಸ್ತಕ ನೋಡುವಾಗ, ಹೆಸರು ಕಾಣುವಾಗ ಮನಸ್ಸಿನಲ್ಲಿ ಹಳೆಯ ನೆನಪುಗಳೆಲ್ಲ ಮತ್ತೊಮ್ಮೆ ಮರುಕಳಿಸಿತು. ಇನ್ನೊಂದು ಹೆಸರು ಇವತ್ತು ಅತಿ ಹೆಚ್ಚು, ಅದು ಈಗಲೂ ಏನು ಹೇಳ್ತಾರೆ, ಎದೆಯನ್ನು ಕೊರೀತದೆ, ಹಾಜಿ BM ಮಮ್ತಾಜ್ ಅಲಿ. ಬಹುಶಃ ಈ ಜಿಲ್ಲೆ ಎಂದು ಮರೀಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ವ್ಯಕ್ತಿತ್ವ. ನಮ್ಮ ಸಿದ್ದಿಕ್ ಮೋಂಟುಗೊಳಿ ಅವರೆಲ್ಲಿದ್ದಾರೆ, ಅವರಿಗೆ ಬಹಳ ನಿಕಟವರ್ತಿಗಳಾಗಿತ್ತು. ಸುನ್ನಿ ಆಶಯಗಳನ್ನು ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಎತ್ತಿ ಹಿಡಿಯುವಂತಹ ಒಂದು ನಾಯಕತ್ವ ಅವರಲ್ಲಿತ್ತು. ಅದು ಮಾತ್ರ ಅಲ್ಲ, ಅವರಿಗೊಂದು ದೊಡ್ಡ ಕನಸಿತ್ತು, ಸುನ್ನಿಯಲ್ಲಿರುವಂತಹ ವಿಂಗಡಣೆಗಳನ್ನೆಲ್ಲ ಒಂದುಗೂಡಿಸಿ ಐಕ್ಯತೆಯ ಒಂದು ವೇದಿಕೆಯನ್ನು ತರಬೇಕು ಎನ್ನುವಂತಹ ಆಸೆ ಇತ್ತು. ಕೃತಿಗಳ ಸಂಪಾದಕ ಹಮ್ಜಾ ಮಲಾರ್ ಕೃತಿ ಪರಿಚಯವನ್ನು ಮಾಡಿದರು. ಜಾನಪದ, ಪಾಟ್, ತಾಲೀಮು, ಕೃಷಿ, ലീഡർഷിപ്പ്, സംഘടന, പിന്നെ 6 ചെമ്മ ദമനിತ ಆಯ್ತು ಮಾರುಲಾರು ಅಂಕ್ ಬೇನ್ಮಾಯಿಟ್ಟು ಧ್ವನಿಯೆടുത്ത ആൾമാർ, ഇങ്ങനെ ಬೇರೆ ಬೇರೆ, പിന്നെ ಅದರೊಟ್ಟಿಗೆ ಬ್ಯಾರಿ ಆಂದೋಲನ, ഇങ്ങനെ ಬೇರೆ ಬೇರೆ ಕ್ಷೇತ್ರത്തിൽ ನೈಚಂಕ್ അങ്ങനെ ಇವರು ಈ ಬೂಕುಲು ಗುರ್ತಾರ್ಥ ಆಕ್ರಮಣಕ್ಕೆ ಅವರು ಪ್ರಯತ್ನ ಆಯಿರು. ನಕ್ಕೆಲ್ಲ ಅದರ ಗಾಣಿ ಕೊಸಿಯನ್ನು ಚಂದನ ಕಂಡೆಂಗೆ ಇವರು ಬೂಕು ನಾನು ತಯಾರಾಕೊಂಬತ್ತು ನಕ್ಕು ಚೆಮ್ಮೆ ಅನುಭವ ಆಯಿರು. ವೇದಿಕೆಯಲ್ಲಿ ರಿಜಿಸ್ಟ್ರಾರ್ ರಾಜೇಶ್ ಜಿ,
ತುಳು ಅಕಾಡೆಮಿಯ ಅಧ್ಯಕ್ಷ ತಾರ್ನಾಥ್ ಗಟ್ಟಿ ಕಾಪಿಕಾಡ್ ಉಪಸ್ಥಿತರಿದ್ದರು. ಅಕಾಡೆಮಿಯ ಸದಸ್ಯರಾದ ಬಿಎಸ್ ಮುಹಮ್ಮದ್ ಚಿಕ್ಕಮಗಳೂರು, ಸಾರಾ ಅಲಿ ಪರ್ಲಡ್ಕ, ಹಮೀದ್ ಹಸನ್ ಮಾಡೂರು, ಅಬುಬಕ್ಕರ್ ಅನಿಲಕಟ್ಟೆ ಮತ್ತಿತರರು ಪಾಲ್ಗೊಂಡಿದ್ದರು. ಅಕಾಡೆಮಿಯ ಮಾಜಿ ಸದಸ್ಯ ಹುಸೇನ್ ಕಾಟಿಪಳ್ಳ ಧ್ಯೇಯ ಗೀತೆಯನ್ನು ಹಾಡಿದರು. ಅಕಾಡೆಮಿಯ ಸದಸ್ಯರಾದ ಶಮೀರಾ ಜಹಾನ್ ಸ್ವಾಗತಿಸಿದರು. ಶರೀಫ್ ಭಾರತ್ ಬಾಳಿಲ ಕಾರ್ಯಕ್ರಮವನ್ನು ನಿರೂಪಿಸಿದರು. ತಾಜುದ್ದೀನ್ ಅಮ್ಮುಂಜೆ ವಂದಿಸಿದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.